ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್. ವಾರ್ತೆದ ವಿವರ. ಬೆಂಗಳೂರು ಕೆಜಿಹಳ್ಳಿ ಡಿಜಿಹಳ್ಳಿ ಲಡಾಯಿ ಕೇಸಿಗೆ ಸಂಬಂಧ ವಿಟ್ಲ ಬಂಟ್ವಾಳ ಬೊಕ್ಕ ಪುತ್ತೂರು ಪೊಲೀಸರು ಸ್ವಾಧೀನಗುದೆತ್ತೊಂದಿನ ಬೋಳಂತೂರದ ಮಹಮ್ಮದ್ ತಫ್ಶೀರ್ ಬೊಕ್ಕ ಪುತ್ತೂರದ ಅಬ್ದುಲ್ ಖಾದರನ್ನು ಬೆಂಗಳೂರು ಪೊಲೀಸರು ಶುಕ್ರವಾರ ಬಂಧನ ಮಾಡಿದರು. ಬೆಂಗಳೂರು ಕೆಜಿಹಳ್ಳಿ ಡಿಜೆಹಳ್ಳಿ ಲಡಾಯಿ ಕೇಸಿಗೆ ಸಂಬಂಧ ವಿಟ್ಲ ಬಂಟ್ವಾಳ ಬೊಕ್ಕ ಪುತ್ತೂರು ಪೊಲೀಸರು ಸ್ವಾಧೀನಗುದೆತ್ತೊಂದಿನ ಬೋಳಂತೂರದ ಮೊಹಮ್ಮದ್ ತಫ್ಸೀರ್ ಬೊಕ್ಕ ಪುತ್ತೂರದ ಅಬ್ದುಲ್ ಖಾದರನ್ನು ಬೆಂಗಳೂರು ಪೊಲೀಸರು ಶುಕ್ರವಾರ ಬಂಧನ ಮಾಡಿದರು. ಬಂಟ್ವಾಳ ಪೊಲೀಸರಿನ ಕೂಟ ರಾಜ್ಯದ ಪೊಲೀಸರಿನ ನಿರ್ದೇಶನದಂಚ ಬಂಟ್ವಾಳ ಡಿವೈಎಸ್ಪಿ ಮಾರ್ಗದರ್ಶನಡು ಗುರುವಾರ ಕಾಂಡೆ ಬಂಟ್ವಾಳ ಬೋಳಂತೂರದ ಇಲ್ಲಗ ಪೊಗ್ಗುದು ವಿಟ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಎಚ್ ನಾಗರಾಜ್ ತಫ್ಸೀರನ್ನು ವಿಚಾರಣೆ ಮಲ್ತದು ದಾಖಲೆ ಮೊಬೈಲ್ ಫೋನ್ ಮಾತಾದಿತ್ತೊಂದು ತಫ್ಸೀರನ್ನು ಬಂಟ್ವಾಳ ಪೊಲೀಸರಿಗೆ ಒಪ್ಪಿಯಾದಿದ್ದರು. ಪೊಲೀಸ್ ಗಾಡಿಡು ತಫ್ಸೀರ್ ಬೊಕ್ಕ ಪುತ್ತೂರದ ಅಬ್ದುಲ್ ಖಾದರ್ನು ಬೆಂಗಳೂರುಗಲೆ ತಂದು ಪೋದು ಶುಕ್ರವಾರ ಕಾಂಡೆ ಅಡೆ ಮುಟ್ಟಿದರು. ಬೆಂಗಳೂರು ಪೊಲೀಸರಿನ ಬಂಧನಡುಪ್ಪನ ಅಕ್ಲೇನು ಕೋರ್ಟ್ಗೂ ಹಾಜರು ಮಲ್ಪುವರು. ಕರೆಂಟ್ ಬಿಲ್ ಕಟ್ಟಂದಿನ ಕಾರಣ ಸಂಪರ್ಕದಿತ್ತಿ ನಡೆದವರ ಮೆಸ್ಕಾಂ ಪವರ್ ಮ್ಯಾನ್ ದುಂಡಪ್ಪ ಪನ್ಪುನರಿಗೂ ಪೆಟ್ಟುಪಾಡಿನ ಸಂಗತಿ ಗುರುವಾರ ರಾತ್ರಿ ಕೊಕ್ಕಡ ಪೇಂಟಿಡ್ ನಡೆತಿದ್ದರು. ಪೆಟ್ಟುಪಾಡ್ನಾಯನು ಹತ್ತೆಡ್ಕ ಗ್ರಾಮ ಅಡ್ಕಾಡಿದ 38 ವರ್ಷ ಪ್ರಾಯದ ರಿಜೇಶ್ ಪಣ್ದು ಗುರ್ತ ಮಲ್ತಿದ್ದರು. ಕರೆಂಟ್ ಬಿಲ್ ಕಟ್ಟಂದಿನ ಕಾರಣ ಸಂಪರ್ಕ ದಿತ್ತಪಾಡ್ ನೀಡಿದವರ ಪವರ್ ಮ್ಯಾನ್ಗೆ ಪೆಟ್ಟುಪಾಡ್ದಿನ ಸಂಗತಿ ಗುರುವಾರ ರಾತ್ರಿ ಕೊಕ್ಕಡ ಪೇಂಟೆಡ್ ನಡೆತಿದ್ದರು. ಪೆಟ್ಟುಪಾಡ್ನಾಯನು ಹತ್ತೆಡ್ಕ ಗ್ರಾಮ ಅಡ್ಕಾಡಿದ 38 ವರ್ಷ ಪ್ರಾಯದ ರಿಜೇಶ್ ಪಣ್ದು ಗುರ್ತ ಮಲ್ತಿದ್ದರು. ಮೆಸ್ಕಾಂ ಪವರ್ ಮ್ಯಾನ್ ದುಂಡಪ್ಪ ಪನ್ಪುನರಿನ ತರೆಕ್ ಪೆಟ್ಟುಪಾಡ್ದಿತ್ತದು ಆರು ಆಸ್ಪತ್ರೆ ಸೇರಿದರು. ನಾನೂರಿ ಪವರ್ ಮ್ಯಾನ್ ಉಮೇಶ್ ಪನ್ಪುನರಿಗೂ ಎಲ್ಲಿ ಮಟ್ಟದ ಪೆಟ್ಟಾತನು. ಹತ್ತೆಡ್ಕ ಗ್ರಾಮದ ಅಡ್ಕಾಡಿದ ಕರಿದು ಪೋಯಿನ ಕಾಂತು ಪೂಜಾರಿ ಪನ್ಪುನರ್ನ ಪುದರ್ದ ಕರೆಂಟ್ ಬಿಲ್ 3,530 ರೂಪಾಯಿ ಆದಿತ್ತದು. ಇಂದೇನು ಕಟ್ಟಂದಿ ನೀಡಿದವ್ರ ಸೆಪ್ಟೆಂಬರ್ 11 ಮೇಕ್ ಮಧ್ಯಾಹ್ನ ಪವರ್ ಮ್ಯಾನ್ ಉಮೇಶ್ ಪೂಜಾರಿ ಇಲ್ಲಡೆ ಪೋದು ಕರೆಂಟ್ ಸಂಪರ್ಕ ಅದೇದಿರು. ಈ ಪೊರ್ತುಡು ಅರಿನ ಮರ್ಮಾಯೆ ಇಲ್ಲಡಿಜ್ಜಾಂಡು. ಗೂಡ್ಸ್ ಲಾರಿ ಡ್ರೈವರ್ ಆದಪ್ಪನ ರಿಜೇಶ್ಗೂ ಇಲ್ಲದಕ್ಕಲು ಫೋನ್ ಮಲ್ತದು ತೆರಿಪಾಯರು. ಈವ್ರ ತೋಜನ ರಿಜೇಶ್ ಫೋನ್ ಮಲ್ತದು ಉಮೇಶ್ನ ಜೀವದೆಪ್ಪನ ಪೋಡಿಪಾದೆ. ಇದೇನು ಉಮೇಶ್ ಮಿತ್ತ ಅಧಿಕಾರಿಗೆ ತೆರಿಪಾದರು. ಸೆಪ್ಟೆಂಬರ್ 22 ಕಾಂತ ಪೂಜಾರಿ ಇಲ್ಲದಕ್ಕಲು ಕರೆಂಟ್ ಬಿಲ್ ಕಟ್ಟದು ಪಿರಾ ಸಂಪರ್ಕ ಕೊರಿಯರೆ ಮೆಸ್ಕಾಂ ಆಫೀಸ್ಗೆ ಕೇನೊಂದರು. ಪವರ್ ಮ್ಯಾನ್ ಉಮೇಶ್ ಪಿರಾ ಸಂಪರ್ಕ ಕೊಡ್ತಿರು. ಗುರುವಾರ ಬಯ್ಯಗು ಕರ್ತವ್ಯ ಮುಗಿತದು ರಾತ್ರಿ ಕೊಕ್ಕಡ ಪೇಂಟೆಡು ಉಮೇಶ್ ಬೊಕ್ಕ ಒಟ್ಟುಗು ಬೇಲೆ ಮಲ್ಪನಕ್ಲು ದಿನನಿತ್ಯದ ಸಾಮಾನ್ ದೆತ್ತೊನ್ನ ಪೊರ್ತುಡು ರಿಜೇಶ್ ಉಮೇಶರೆಗೂ ಕುಚ್ಚನೆ ಮಲ್ತದು ಪೆಟ್ಟುಪಾಡರೆ ದುಂಬು ಬನ್ನಗ ಅಡ್ಡಬತ್ತಿನ ದುಂಡಪ್ಪ ಪನ್ಪುನರೆಗ್ಲ ತರೆಕ ಕುಪ್ಪಿಡು ಪೆಟ್ಟುಪಾಡ್ದಿರು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ದ ಪೊಲೀಸರು ಬತ್ತದು ಸಂಗತಿ ಪಿಂದದು ಆರೋಪಿನು ಸ್ವಾಧೀನಗುದೆ ತೊಂದರು. ಉಬರ್ದ ಕೂಟೆಲ್ ಸಂಕದ ಕೈತಲು ಲಾರಿ ಒಂಜಿ ಡ್ರೈವರ್ನ ಪತ್ತು ತತ್ತದು ರಾಜಮಾರ್ಗುಡೆ ಮಗರು ನೀಡಿದವರ 4 ಪೆಟ್ಟಾಯಿನ ಸಂಗತಿ ಗುರುವಾರ ರಾತ್ರಿ ನಡೆದಿದ್ದು. ಉಬರ್ದ ಕೂಟೆಲ್ ಸಂಕದ ಕೈತಲು ಲಾರಿ ಒಂಜಿ ಡ್ರೈವರ್ನ ಪತ್ತು ತತ್ತದು ರಾಜಮಾರ್ಗುಡೆ ಮಗರು ನೀಡಿದವರ 4 ಪೆಟ್ಟಾಯಿನ ಸಂಗತಿ ಗುರುವಾರ ರಾತ್ರಿ ನಡೆದಿದ್ದು. ರಾಜಮಾರ್ಗ ಅಗೆಲ ಮಲ್ಪನ ಕಾಮಗಾರಿದ ಸಂಸ್ಥೆಗೆ ಸೇರಿನ ಲಾರಿ ಒಂದು ಆದಿತ್ತದು. ಲಾರಿ ಡ್ರೈವರ್ನ ಪತ್ತು ತತ್ತದು ರಾಜಮಾರ್ಗದ ನಡುಟು ಮಗರ್ದು ಬೂರ್ದುಂಡು. ಈ ಸಂಗತಿಡು ಲಾರಿ ಡ್ರೈವರ್ ಮಧ್ಯಪ್ರದೇಶದ ನಾರಾಯಣ, ಕ್ಲೀನರ್ ಪುಷ್ಪೇಂದ್ರ ಬೊಕ್ಕ 2 ಜನ ಕಾರ್ಮಿಕರಿಗೆ ಪೆಟ್ಟಾತಂಡು. ಜಾಗೆಗೆ ಒಬ್ಬರು ಪೊಲೀಸರು ಭೇಟಿ ಕೊಡ್ದು ತನಿಖೆ ನಡಪಾಯಿರು. ಕುಡ್ಲದ ಕಾರಂಜಿ ಇನ್ಫೋಟೆಕ್ ಸಂಸ್ಥೆದ 15ನೇ ವರ್ಷದ ಆಚರಣೆ ಕುಡ್ಲದ ಪುರಭವನೋಡು ನಡೆತಂಡು. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ಮಹಾಬಲೇಶ್ವರ ಎಂಎಸ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಮ್ತಾರ್ ಮಲ್ಲಬಿನ್ನೆರಾದ ಪಾಲ್ಗೊಂಡಿರು. ಕುಡ್ಲದ ಕಾರಂಜಿ ಇನ್ಫೋಟೆಕ್ ಸಂಸ್ಥೆದ 15ನೇ ವರ್ಷದ ಆಚರಣೆ ಕುಡ್ಲದ ಪುರಭವನೋಡು ನಡೆತಂಡು. ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ಮಹಾಬಲೇಶ್ವರ ಎಂಎಸ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಮ್ತಾರ್ ಮಲ್ಲಬಿನ್ನೆರಾದ ಪಾಲ್ಗೊಂಡಿರು. ಸಂಸ್ಥೆದ ಸಿಇಒ ಬೊಕ್ಕ ತಾಪಕಿರು ಶ್ರೀಕೃಷ್ಣ ಪ್ರಕಾಶ್ ದೊಡ್ಡಮಣಿ ಲೇಸಿಡು ದುಂಬಾಳ್ತೆ ವಹಿಸಿದ್ದು ಸಂಸ್ಥೆ 15 ವರ್ಷ ಬುಳಿದು ಬತ್ತಿನ ವಿಚಾರಲಿನ ದುಂಬುದಿಯರು. ಡಾಕ್ಟರ್ ಮುರಳಿ ಮೋಹನ್ ಚೂಮ್ತಾರ್ ಪಾತಿರ್ದು ಕಾರಂಜಿ ಇನ್ಫೋಟೆಕ್ ಸಂಸ್ಥೆ ಜನಕ್ಕೆ ಬೇಲೆದ ಅವಕಾಶ ಮಲ್ತುಕುರೊಂದುಪ್ಪನೇನು ಮೆಚ್ಚುಗೆ ತೆರಿಪಾಯಿರು.
ಮಹಾಬಲೇಶ್ವರ ಎಂಎಸ್ ಪಾತಿರ್ದು ಸಂಸ್ಥೆಗೆ ಎಡ್ಡೆಪ್ಪು ಬಯಕೀರು. ಸಂಸ್ಥೆದ ನಿರ್ದೇಶಕರು ಪ್ರವೀಣ್ ಕುಮಾರ್ ಕಲ್ಬಾವಿ ಬೊಕ್ಕ ಮೊಹಮ್ಮದ್ ಅನೀಫ್ ಲೇಸುಡು ಪಾಲ್ಗೊಂಡಿರು. ಲೇಸುಡು ಸಾಧಕರಿಗೆ ಮರ್ಯಾದೆ ಸಂದಾಯಿತ ಮಲ್ತಿರು. ಅಶೋಕ್ ಬೋಳೂರು ಮಾರ್ಗದರ್ಶನಡು ಶ್ರೀಕೃಷ್ಣ ಲೀಲೆ ಆಟ ಸಂಸ್ಥೆದ ಬೇಲದ ಕ್ರೀಡ್ದು ಮನಸ್ಸು ಉಲ್ಲಾಸದ ಕಾರ್ಯಕ್ರಮ ಮೂಡಿ ಬರ್ತದೆ. ಬಂಟ್ವಾಳ ತಾಲೂಕುದ ನಾವೂರುಡು ಶಿವಮೊಗ್ಗದ ಸಂಶಯದ ಉಗ್ರಗಾಮಿ ಬಾಂಬ್ ಬ್ಲಾಸ್ಟ್ ರಿಹರ್ಸಲ್ ನಡಪಾದಿತ್ತೆ ಪನ್ಪುನ ಆರೋಪದ ಮಿತ್ತು ಸಂಶಯದ ಉಗ್ರಗಾಮಿನು ಪೊಲೀಸರು ನಾವೂರುಗುಲ್ಲೆ ತಂದು ಪೋದು ವಿಚಾರಣೆ ನಡಪಾಯಿನ ಬಗೆಟ್ ವಿಧಾನಸಭೆಟ್ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಪ್ರಸ್ತಾಪ ಮಲ್ತೆರು. ಬಂಟ್ವಾಳ ತಾಲೂಕುದ ನಾವೂರುಡು ಶಿವಮೊಗ್ಗದ ಸಂಶಯದ ಉಗ್ರಗಾಮಿ ಬಾಂಬ್ ಬ್ಲಾಸ್ಟ್ ರಿಹರ್ಸಲ್ ನಡಪಾದಿತ್ತೆ ಪನ್ಪುನ ಆರೋಪದ ಮಿತ್ತು ಸಂಶಯದ ಉಗ್ರಗಾಮಿನು ಪೊಲೀಸರು ನಾವೂರುಗುಲ್ಲೆ ತಂದು ಪೋದು ವಿಚಾರಣೆ ನಡಪಾಯಿನ ಬಗೆಟ್ ವಿಧಾನಸಭೆಟ್ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಪ್ರಸ್ತಾಪ ಮಲ್ತೆರು. ಪ್ರಶ್ನೆಲು ದಾಂತಿನ ಪೊರ್ತುಡು ಈ ವಿಷಯದಿರ್ತಿನ ಆರು ಶಿವಮೊಗ್ಗದಾಯೇ ಬಂಟ್ವಾಳಗ ಪೋದು ಬಾಂಬ್ ಬ್ಲಾಸ್ಟ್ ರಿಹರ್ಸಲ್ ನಡಪಾವುಡುಂದಾಂಡ ಆಯಗು ಊರು ದಾಖಲು ಸಾಕಾರ ಬೊಕ್ಕ ಜಾಗೆದ ಅವಕಾಶ ಕೊರ್ನ ಸಾಧ್ಯತೆ ಉಂಡು. ಸಂಶಯದ ಉಗ್ರಗಾಮಿಗೆ ಈ ರೀತಿ ಸಾಕಾರ ಕೊರ್ನಾಕುಲು ಏರಿಂದು ಸರಿಯಾದ ಪಿಂದದು ತನಿಖೆ ನಡಪಾಯರ ಶಾಸಕರು ಒತ್ತಾಯ ಮಲ್ತಿರು. ನಾವೂರು ಪರಿಸರುಡು ಸುದಿಟ್ ಅಪಗಪಗ ಮೀನು ಪತ್ತೆರೆ ತೋಟೆ ಪಾಡೊಂದಿತ್ತದು ಒಂಜಿ ತಿಂಗಳು ದುಂಬು ಬಾರಿ ಶಬ್ದ ಕೇಂದಿತ್ತದು ತೋಟೆ ಕೈಟೆ ಪುಡದುಪ್ಪು ಅಂದು ಊರ್ದಕ್ಲು ಸಂಶಯ ತೋಜಾದಿತ್ತಿರು. ಆಂಡ ಇತ್ತೆ ಈ ತೋಟೆ ಪುಡೆಯಿನೇಕ್ಲ ಬಾಂಬು ರಿಹರ್ಸಲ್ಗ್ಲ ಸಂಬಂಧ ಉಂಡಾಂದ್ ಊರ್ದಕ್ಲು ಸಂಶಯ ತೋಜಾಂದುಲೆರು. ಊರ್ದ ಜನಕಲು ಪೋಡಿದಿರಂದು ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ವಿಧಾನಸಭೆಟ್ ಪಂಡಿರು. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಬಂಧಿಸಲ್ಪಟ್ಟ ಸಂಕಿತ ಮೊಹಮ್ಮದ್ ಎಂಬಾತನನ್ನು ನಿನ್ನೆ ದಿನ ಪೊಲೀಸರು ನನ್ನ ಕ್ಷೇತ್ರದ ಗ್ರಾಮಕ್ಕೆ ನಿನ್ನೆ ಬಂಧಿಸಲ್ಪಟ್ಟಂತ ಉಗ್ರರಲ್ಲಿ ಒಬ್ಬರನ್ನ ವಾಜ್ ಎಂಬಾತನನ್ನು ನನ್ನ ಕ್ಷೇತ್ರಕ್ಕೆ ನಿನ್ನೆ ರಾತ್ರಿ ನಾವೂರು ಗ್ರಾಮಕ್ಕೆ ತಂದಿರ್ತಾರೆ. ಅಲ್ಲಿ ಬ್ಲಾಸ್ಟಿಂಗ್ ರಿಹರ್ಸಲ್ ನಡೆಯುತ್ತಿದ್ದ ಬಗ್ಗೆ ಮಾಹಿತಿಗಳು ಮಾಧ್ಯಮದ ಮುಖಾಂತರ ಇವತ್ತು ಹೆಚ್ಚಿನ ಎಲ್ಲಾ ಮಾಧ್ಯಮಗಳಲ್ಲಿ ಬಂದಿದೆ ಬ್ಲಾಸ್ಟಿಂಗ್ ರಿಹರ್ಸಲ್ ಆಗಿದೆ ಅಂತ. ಇದರಿಂದ ಸ್ಥಳೀಯರು ಸಹಕರಿಸದಿದ್ದಲ್ಲಿ ಎಲ್ಲಿಂದ ಒಬ್ಬ ಬಂದ ಉಗ್ರರಲ್ಲಿ ಬಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಿವಮೊಗ್ಗದಲ್ಲಿ ಬಂಧಿಸಲ್ಪಟ್ಟ ವ್ಯಕ್ತಿ ಬಂಟ್ವಾಳಕ್ಕೆ ಬಂದು ಈ ರೀತಿಯ ಕಾರ್ಯಕ್ರಮವನ್ನು ತೊಡಗಿಸಿಕೊಳ್ಳಲು ಎಲ್ಲಿ ಯಾರು ಸ್ಥಳ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ, ಇದರೊಂದಿಗೆ ಸ್ಥಳೀಯ ವ್ಯಕ್ತಿಗಳು ಸೇರಿಕೊಂಡಿದ್ದಾರೆ. ಇದರ ಬಗ್ಗೆ ಜನರು ಭಯಭೀತರಾಗಿದ್ದಾರೆ. ಇದರಿಂದ ಇಂತಹ ಘಟನೆಗಳಿಂದ ಜನಸಾಮಾನ್ಯರಲ್ಲಿ ಭಯ ಭೀತಿ ವಾತಾವರಣ ಮೂಡಿಸಿದ್ದು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇನೆ. ಅದು ಉತ್ತರ ತರಿಸಿ ಕೊಡ್ತೀರಾ ಏನು? ಸನ್ಮಾನ್ಯ ಸಭಾಧ್ಯಕ್ಷರೇ, ಅವ್ರು ಕೇಳಿರೋ ಪ್ರಶ್ನೆಗೆ ಮಾನ್ಯ ಗೃಹ ಸಚಿವರಿಂದ ಉತ್ತರವನ್ನು ಕೊಡ್ತಾರೆ. ಮಂಗಳೂರು ದಸರಾ ಮಾರ್ನಿಮಿ ಉಚ್ಚೇದ ಲೆಕ್ಕುಡು ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನಡು ಬೇತೆ ಬೇತೆ ಸಂಘ ಸಂಸ್ಥೆಲು ಸೇರ್ದು ನಿರ್ಮಲ ಮಲ್ಪನ ಕಾರ್ಯ ನಡಪಾಯರು. ಗುರುವಾರ ಮಧ್ಯಾಹ್ನ ಶುರುವಾಯಿನ ಕೆಲಸ ರಾತ್ರಿ ಮುಟ್ಟಲ ನಡತಂಡ. ಕುಡ್ಲ ದಸರಾ ಮಾರ್ನಿಮಿ ಉಚ್ಚೇದ ಲೆಕ್ಕುಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಿರ್ಮಲ ಮಲ್ಪನ ಕೆಲಸ ಬೇತೆ ಬೇತೆ ಸಂಘ ಸಂಸ್ಥೆಲು ಸೇರ್ದು ನಡತಂಡ. ಮರುಳಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಕರಸೇವಕ ಮಿತ್ರರು, ಬೋಳಹರ ಮಾರಿಗುಡಿ ದೇವಸ್ಥಾನದ ಕರಸೇವಕರು, ಗೋಕರ್ಣನಾಥ ಸೇವಾದಳದ ಕಾರ್ಯಕರ್ತರು, ಬೇತೆ ಬೇತೆ ಸಂಘ ಸಂಸ್ಥೆಯ ಸದಸ್ಯರು, ಭಕ್ತರು, ಪೂಜೆ ಮಲ್ಪುರಗಳು ಈ ಕಾರ್ಯಡು ಕೈ ಜೋಡಿಸಾಯರು. ಗುರುವಾರ ಮಧ್ಯಾಹ್ನ ಶುರುವಾಯಿನ ನಿರ್ಮಲ ಮಲ್ಪನ ಕಾರ್ಯ ನಡುಬಾರಿ ರಾತ್ರಿ ಮುಟ್ಟಲ ನಡತಂಡ. ಕ್ಷೇತ್ರದ ನೆಲ ಜಗಲಿ ಪೂಜೆ ಮಲ್ಪನ ಜಾಗೆ ಗಂಟೆ ಅಂಗಣ ಇಂಚ ಮಾತಾ ವ್ಯವಸ್ಥೆಲ ನಿರ್ಮಲಾಂಡ್. ಈ ಪುಣ್ಯ ಕಾರ್ಯಡು ಪಾಲ್ದಿತ್ತುಂಡ ಮಾತ್ರೆಗ್ಲ ಕ್ಷೇತ್ರದ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್, ಕ್ಷೇತ್ರಾಡಳಿತ ಬೊಕ್ಕ ಅಭಿವೃದ್ಧಿ ಸಮಿತಿ ಪರವಾದ ಸೊಲ್ಮೆ ಸಂದಾಯರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿಲೆಟ್ ಮಾರ್ನಿಮಿ ಬೊಕ್ಕ ಮಂಗಳೂರು ದಸರಾ ಸೆಪ್ಟೆಂಬರ್ 26 ಅಕ್ಟೋಬರ್ 6 ಮುಟ ನಡಪುಂಡು. ಉಚ್ಚೆಗೂ ಬಾರಿ ಅಟ್ಟಣೆ ಸಾಗದಂಡು.
ಕುಡ್ಲಡ್ ಪಾಕ ವರ್ಷಲಿಡ್ದು ಪುದರ್ ಪೋಯಿನ ಪ್ರೀ ಓನ್ಡ್ ವೆಹಿಕಲ್ ಡೀಲರ್ಸ್ ಅಸೋಸಿಯೇಷನ್ ಕಾರ್ಯ ಮಲ್ತೊಂದಿತ್ತದು ಇತ್ತೆ ಪೊಸತಾತು ಒಡಿಪುಡ್ಲ ಶಾಖೆ ಸುರು ಮಲ್ತಂದು ಒಡಿಪು ಬ್ರಹ್ಮಗಿರಿತ ಲಯನ್ಸ್ ಭವನಡು ಪ್ರೀ ಓನ್ಡ್ ವೆಹಿಕಲ್ ಡೀಲರ್ಸ್ ಅಸೋಸಿಯೇಷನ್ ದ ಉದಿಪನ ಬೊಕ್ಕ ಪದಾಧಿಕಾರಿಲು ಅಧಿಕಾರದೆತ್ತೊನ್ನ ಲೇಸ್ ನಡೆತಂಡು ಕುಡ್ಲಡ್ ಪಾಕ ವರ್ಷಲಿಡ್ದು ಪುದರ್ ಪೋಯಿನ ಪ್ರೀ ಓನ್ಡ್ ವೆಹಿಕಲ್ ಡೀಲರ್ಸ್ ಅಸೋಸಿಯೇಷನ್ ಕಾರ್ಯ ಮಲ್ತೊಂದಿತ್ತದು ಇತ್ತೆ ಪೊಸತಾತ್ ಉಡಿಪಿಡ್ಲ ಶಾಖೆ ಸುರು ಮಲ್ತದು ಗಿರಾಕಿಲೆಗ್ ವಿಶ್ವಾಸದ ಸೇವೆ ಒದಗಾಯರೆ ತುಂಬೈದಿರು ಒಡಿಪು ಬ್ರಹ್ಮಗಿರಿತ ಲಯನ್ಸ್ ಭವನಡು ಪ್ರೀ ಓನ್ಡ್ ವೆಹಿಕಲ್ ಡೀಲರ್ಸ್ ಅಸೋಸಿಯೇಷನ್ ದ ಉದಿಪನ ಬೊಕ್ಕ ಪದಾಧಿಕಾರಿಲು ಅಧಿಕಾರದೆತ್ತೊನ್ನ ಲೀಸ್ ನಡೆತಂಡು ಶಂಕರಪುರ ಸೇಂಟ್ ಜಾನ್ಸ್ ಪ್ರೌಢಶಾಲೆದ ದುಂಬುದ ಮುಖ್ಯ ಮಾಸ್ಟರ್ ಮೋಹನ್ ದಾಸ್ ಆರ್ ಶೆಟ್ಟಿ ತುಡರ್ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತಿರು. ನನ್ನ ಸಂಘದ ಉದ್ದೇಶ ಮತ್ತು ನಿಯಮಗಳಿಗೆ ಬದ್ಧನಾಗಿ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ. ಸಂಘದ ಏಳಿಗೆಗಾಗಿ ನನ್ನ ಸಮಯ ಮತ್ತು ಸೇವೆಯನ್ನು ಸದಾ ನೀಡುತ್ತೇನೆ. ಸಂಘದ ಹಿತಾಸಕ್ತಿಗೆ ಅನುಗಾಲವು ಸರ್ವ ಸದಸ್ಯರೊಡನೆ ಹೊಂದಿಕೊಂಡು ಸರ್ವ ರೀತಿಯ ಸಹಕಾರವನ್ನು ನೀಡುತ್ತೇನೆ. ಹೀಗೆಂದು ಶ್ರೀ ದೇವರ ಹೆಸರಿನಲ್ಲಿ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಆರು ಎಡ್ಡೆಪ್ಪ ಬೈಕದ ನಡುವರ್ಗದಕ್ಲು ದೆತ್ತೊನ್ನ ಕಾರ್ಗ್ ಸರಿಯಾಯಿನ ದಾಖಲೆಯನ್ನು ಕೊಡ್ದು ಗಿರಾಕಿಲು ಮೋಸಪೋವಂದಿನಂಚ ಸಾಕಾರ ಕೊರ್ಲಿ ಎಂದು ಪಂಡಿರು. ಹೊಸ ಸ್ವಾಮ್ಯದ ವಾಹನಗಳು ಅಂತ ಇದರಿಂದ ಮಧ್ಯವರ್ಗದವರಿಗೆ ತುಂಬಾ ಲಾಭ ಇದೆ. ಕಡಿಮೆ ದರದಲ್ಲಿ ಸಿಗ್ತದೆ, ಮತ್ತೆ ದಾಖಲಾತಿ ಸರಿ ಇರ್ತದೆ, ಹೇರಳವಾದ ಆಯ್ಕೆ ಇರ್ತದೆ, ಹೇರಳವಾದ ಆಯ್ಕೆ ಇರ್ತದೆ. ಆದ್ದರಿಂದ ಈ ಸಂಘ ನಿಜವಾಗಿಯೂ ಉಡುಪಿಗೆ ಬೇಕಿತ್ತು. ಹಿಂದೆ ಸುಮಾರು ವರ್ಷದ ಹಿಂದೆ ಸಂಘವನ್ನ ಕಟ್ಟುವಲ್ಲಿ ನೀವು ಕನಸುಕೊಂಡು ಅದನ್ನು ಮಾಡಿದ್ದೀರಿ. ಆದರೆ ಇವತ್ತು ಅಧಿಕೃತವಾಗಿ ಒಂದು ಸಿಸ್ಟಮ್ಯಾಟಿಕ್ ಬೇಸ್ನ ಮೂಲಕ ಅದಕ್ಕೆ ಅಧ್ಯಕ್ಷರು, ಅದಕ್ಕೆ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿ ಮತ್ತೆ ಕ್ರಿಯಾಶೀಲ ಸದಸ್ಯರು ಇವರನ್ನೆಲ್ಲ ನೀವು ನಿಯೋಜನೆ ಮಾಡಿಕೊಂಡು ಮುಂದಿನ ವರ್ಷದಲ್ಲಿ ಇದು ಅತ್ಯುತ್ತಮವಾಗಿ ಮುಂದುವರಿಯಲಿ. ಸಂಚಾರಿ ಪೊಲೀಸ್ ಸ್ಟೇಷನ್ ದ ಸಬ್ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಪಾತಿರ್ದು ರಡ್ಡು ಚಕ್ರ ಮೂಜು ಚಕ್ರದ ಗಾಡಿ ಸೇರ್ದು ಸೆಕೆಂಡ್ಸ್ ಸೇಲ್ ವ್ಯವಹಾರ ನಂಬಿಕೆ ವಿಶ್ವಾಸದ ಮಿತ್ತು ನಡತಂದು ಪುನಃ ವ್ಯವಹಾರ ಆದಿತ್ತದು ಸರಿಯಾಯಿನ ದಾಖಲೆದೊಟ್ಟಿಗೆ ಗಿರಾಕಿಲಿನ ನಂಬಿಕೆಗೆ ಒಡಕ ಒಂದಿನಂಚ ಪಾರದರ್ಶಕವಾದ ಉದ್ಯಮ ನಡಪಾವಡು ಅವಿಡ್ದು ಉದ್ಯಮಡು ಗೆಲ್ಮೆ ಪಡೆಯರ ಸಾಧ್ಯ ಅನ್ಪಂಡಿರು. ಕೆಲವು ಸಂಘ ಸಂಸ್ಥೆಗಳು ಕೆಲವು ಅದರದೇ ಆದ ಸಾಧಕ ಬಾಧಕಗಳು ಎಲ್ಲವೂ ಇರ್ತದೆ. ಇವುಗಳನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ಒಂದು ಸಂಘ ಸಂಸ್ಥೆ ಯಶಸ್ವಿಯಾಗಿ ನಡಿಬೇಕಂತ ಹೇಳಿದ್ರೆ ಅದರಲ್ಲಿರುವಂತಹ ಪದಾಧಿಕಾರಿಗಳು ಅವರು ಸರಿಯಾದ ದಾರಿಯಲ್ಲಿ ಆ ಅಸೋಸಿಯೇಷನ್ ನ ತಗೊಂಡು ಹೋಗ್ಬೇಕಾಗ್ತದೆ. ಯಾವುದೇ ಒಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡಿಬೇಕಂತ ಹೇಳಿದ್ರೆ ಒಂದು ಏನು ಟ್ರಾನ್ಸ್ಪರೆಂಟ್ ಆಗಿ ನಾವು ಅಲ್ಲಿ ಕೆಲಸ ಕಾರ್ಯಗಳನ್ನು ನಡೆಸಿದ್ರೆ ಮಾತ್ರ ಅದು ಯಶಸ್ವಿ ಆಗ್ತದೆ ಅನ್ನೋದು ನನ್ನ ಒಂದು ಭಾವನೆ. ಅದೇ ರೀತಿಯಲ್ಲಿ ಈ ಒಂದು ಅಸೋಸಿಯೇಷನ್ ನಡೆಸಬಹುದು ಅನ್ನೋ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದು ಒಳ್ಳೆ ಯಶಸ್ವಿಯಾಗಿ ನಡೀಲಿ, ಅವರ ಸಮಸ್ಯೆಗಳನ್ನ ಆದಷ್ಟು ಬೇಗ ಪರಿಹಾರ ಪಡಿಸ್ಲಿ ಅಂತ ಹೇಳ್ತಾ ಪ್ರೀ ಓನ್ಡ್ ವೆಹಿಕಲ್ ಡೀಲರ್ಸ್ ಅಸೋಸಿಯೇಷನ್ ದ ತಾಪಕೀರು ಉದಯ್ ಕಿರಣ್ ಗುರುಕರ್ಮಿ ವಹಿಸಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆದ ಯೂಸ್ಡ್ ವೆಹಿಕಲ್ ಡೀಲರ್ಸ್ ಏಜೆನ್ಸಿ ಅಸೋಸಿಯೇಷನ್ ದ ತಾಪಕೀರು ಅಶೋಕ್ ಕುಮಾರ್ ಶೆಟ್ಟಿ ಮೇರೆಗೂ ತಮ್ಮನದ ಮರ್ಯಾದೆ ಮಲ್ತಿರು. ಅಸೋಸಿಯೇಷನ್ ತಾಪಕೀರು ಮೊಹಮ್ಮದ್ ಆಶ್ರಫ್ ಪಾತಿರ್ದು ವ್ಯವಹಾರದ ದಿಟ್ಟಿಡು ಮಾತ್ರ ತಂದೆ ಬಡವರಿಗೂ ನಡುವರ್ಗದಕ್ಲಿಗೂ ಸಹಾಯ ಮಲ್ಪುರ ದಿಟ್ಟಿಡು ಈ ಅಸೋಸಿಯೇಷನ್ ಕಟ್ಟದನ್ನು ಪಂಡಿರು. ವೆಹಿಕಲ್ ಡೀಲರ್ ಅಸೋಸಿಯೇಷನ್ನ ಉದ್ದೇಶ ನಮ್ಮ ವ್ಯವಹಾರದಲ್ಲಿ ಏನಾದರೂ ಕುಂದುಕೊರತೆ ಬಂದಲ್ಲಿ, ಏನಾದರೂ ಸಮಸ್ಯೆ ಬಂದಲ್ಲಿ ಅದನ್ನು ಪರಿಹರಿಸಲಿಕ್ಕೆ, ಅದೇ ರೀತಿ ಎಲ್ಲ ಡೀಲರ್ಗಳನ್ನು ನಾವು ಒಗ್ಗಟ್ಟಾಗಿದ್ದೇವೆ ಅನ್ನೋ ಒಂದು ತೋರಿಸುವಿಕೆಗಾಗಿ, ಅದೇ ರೀತಿ ಇದರ ಜೊತೆಗೆ
ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ. ಸೊ ನಾವು ಪ್ರತಿಯೊಂದು ನಮ್ಮ ವ್ಯವಹಾರ ಅನ್ನೋದು ಮಾತ್ರ ಅಲ್ಲ, ನಾವು ಸಮಾಜದಲ್ಲಿ ಕೂಡ ಒಂದು ಗುರುತಿಸಬೇಕಾಗಿ, ತೋರಿಸ್ಕೋಬೇಕಾಗಿ ಈ ನಮ್ಮ ಒಂದು ಡೀಲರ್ ಅಸೋಸಿಯೇಷನ್ನ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಎಲ್ಲರ ಸಹಕಾರ ಕೂಡ ಚೆನ್ನಾಗಿ ಸಿಕ್ಕಿದೆ ಇವತ್ತು. ಅದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಡಿಪು ನಗರ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ವಾಸಪ್ಪ ನಾಯಕ್, ದಕ್ಷಿಣ ಕನ್ನಡ ಜಿಲ್ಲೆದ ಯೂಸ್ಡ್ ವೆಹಿಕಲ್ ಡೀಲರ್ಸ್ ಏಜೆಂಟ್ಸ್ ದ ಅಸೋಸಿಯೇಷನ್ ದ ತಾಪಕಿರ್ ಜಯರಾಜ್ ಕೋಟ್ಯಾನ್, ಒಡಿಪು ಪ್ರೀ ಓನ್ಡ್ ವೆಹಿಕಲ್ ಡೀಲರ್ಸ್ ಅಸೋಸಿಯೇಷನ್ ದ ಮರ್ಯಾದಿ ಗುರ್ಕಾರ್ಯರು ಸದಾಶಿವ ಶೆಟ್ಟಿ, ಪ್ರೊಬೇಷನರಿ PSI ಪುನೀತ್ ಕುಮಾರ್, ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಗ್ಯಾರೇಜ್ ದನಿಕಲಿನ ಸಂಘದ ಗುರ್ಕಾರ್ಯರು ದಿನೇಶ್ ಪಾಲ್ಗೊಳ್ಳುತ್ತಿದ್ದರು. ಪುದು ಗ್ರಾಮ ಪಂಚಾಯತ್ ಸುತ್ತುಡು 100 ಹೆಚ್ಚ ಪರಿಶಿಷ್ಟ ಜಾತಿ ಬೊಕ್ಕ ಪಂಗಡದ ಇಲ್ಲಿತದ ಸಮುದಾಯಗೊಂದು ದೀತಿನ ಪಂಚಾಯತ್ ಅನುದಾನ ಬೊಕ್ಕ ಮೂಲ ಸೌಕರ್ಯಲಿನ ಕೊರಂದೆ ಗ್ರಾಮ ಪಂಚಾಯತ್ ಬೊಡ್ಚಾಂದಿನೆಗೆ ಗಳಿಸಿದಿನ ಆರೋಪ ಇತ್ತಿ ನಡೆದವ್ರ ಈ ಬಗೆಟ್ ಜಿಲ್ಲಾ ಪಂಚಾಯತ್ CEO ತನಿಖೆ ನಡಪಾಯರೆ ದೂರು ಕೊರ್ತೊಂದು ಪುದು ಮಹಾಶಕ್ತಿ ಕೇಂದ್ರದ ಗುರ್ಕಾರ್ಯರು ವಿಠ್ಠಲ ಸಾಲ್ಯಾನ್ ಪಂತೆರು. ಬಿಸಿ ರೋಡು ಪ್ರೆಸ್ ಕ್ಲಬ್ ಪುದು ಮಹಾಶಕ್ತಿ ಕೇಂದ್ರದ ಗುರಿಕಾರ್ಯರು ವಿಠ್ಠಲ್ ಸಾಲ್ಯಾನ್ ಸುದ್ದಿ ಕೊಟ್ಟುಡುಪಾತಿರ್ದು ಪುದು ಗ್ರಾಮ ಪಂಚಾಯತ್ ಸುತ್ತುಡು 100 ಹೆಚ್ಚ ಪರಿಶಿಷ್ಟ ಜಾತಿ ಬೊಕ್ಕ ಪಂಗಡದ ಇಲ್ಲಿತ್ತದ ಸಮುದಾಯಗೊಂದಿದೀತಿನ ಪಂಚಾಯತ್ ಅನುದಾನ ಬೊಕ್ಕ ಮೂಲ ಸೌಕರ್ಯಗಳನ್ನು ಕೊರಂದೆ ಗ್ರಾಮ ಪಂಚಾಯತ್ ಬೊಡ್ಚಾಂದಿನೇಕ ಗಳಿಸ್ತಿನ ಆರೋಪ ಎತ್ತಿ ನೀಡಿದವ್ರ ಈ ಬಗೆಟ್ ಜಿಲ್ಲಾ ಪಂಚಾಯತ್ CEO ತನಿಖೆ ನಡಪಾಯರೆ ದೂರು ಕೊರ್ತೊಂದು ಪಂಡಿರು. 2017-2020 ಮುಟ್ಟ ಅಶ್ಪ ಲಕ್ಷುಡ್ ದೆಚ್ಚ ಅನುದಾನ ಬೊಡ್ಚಾಂದಿನೇಕ ಪೋತುನೊಂದು ಆರು ದೂರಿಯರು. ಪರಿಶಿಷ್ಟ ಸಮುದಾಯದ ಅನುದಾನ ಇಂಚ ಬೇತೆ ಉದ್ದೇಶಲಿಗೆ ಗಳಸ್ನವು ಸಮುದಾಯಗ ಮಲ್ತಿನ ಅನ್ಯಾಯ. ಈ ಬಗೆಟ್ಟು ಸರಿಯಾಯಿನ ತನಿಖೆ ನಡಪಾಯರೆ ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯತುವನ್ನ ಅಧಿಕಾರಿ ಬೊಕ್ಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತುವನ್ನ ಅಧಿಕಾರಿಗಳಿಗೆ ದೂರು ಕೊಡ್ತುಂಡು ವಿಠಲ್ ಸಾಲ್ಯಾನ್ ತೆರಿಪಾಯರು. ಮಾಡುದಿಲ್ಲ ಎಸಿ ಮನೆ ಒಂದಾದ್ರೂ ಉದ್ಧಾರ ಮಾಡ್ಬೇಕಲ್ವಾ, ನೀವು ಏನ್ ಹೇಳ್ತೀರಿ ಉದ್ಧಾರ ಮಾಡಬಾರ್ದ ಅಂತ ಕೇಳಿದಾಗ ನಾನು ಕೇಳಿದೆ, ಖಂಡಿತವಾಗೂ ಎಸಿ ಮನೆ ಉದ್ಧಾರ ಆಗ್ಬೇಕು. ಈ ಫಂಡನ್ನು ಎಸಿ ಮನೆಗೆ ಮೀಸಲಾಗಿ ಇಟ್ಟಂತ ಫಂಡನ್ನು ಎಸಿ ಮನೆಗೆ ಇರ್ಬೇಕು. ಅದು ಬಿಟ್ಟು ಮುಸ್ಲಿಮ್ಸರ ಮನೆಗೆ ಉದ್ಧಾರ ಮಾಡಿದ್ರಲ್ಲ, ಇದು ಯಾವ ಧರ್ಮ ಅಂತ ಕೇಳಿದೆ. ಈಗ ಎಲ್ಲ ಕಡೆ ಎಸಿ ಫಂಡ್ ಯಾವ ಎಸಿ ಮನೆ ಯಾವ ಎಸಿ ಮನೆಯ ಒಂದೇ ₹1. ಈಗ ನಾನು ಉದಾಹರಣೆಗೆ ಹೇಳ್ತೇನೆ, ಸಿದ್ಧೂರು ಬಾಬು ಮುಖಾರಿ ಮನೆ ಬಳಿ ಚರಣಿ ರಚನೆ ಅಂತೇಳಿ 2021-22 15 ಹಣಕಾಸಲ್ಲಿ 3 ಸರಿ, ಒಂದು ಸರಿ 1,89,000, ಇನ್ನೊಂದು ಸರಿ 87,000, ಇನ್ನೊಂದು ಸಾರಿ 1.5 ಲಕ್ಷ, ಈ ತರ 3 ಫಂಡನ್ನು ವಿನಿಯೋಗ ಮಾಡಿದ್ದಾರೆ. ಅದು ಯಾವುದೇ ಎಸ್ಸಿ ಮನೆ ಆ ಬಾಬುಕಾರಿ ಮನೆ ಬಳಿ ಇಲ್ಲ. ಗುರುಪುರ ಮಣೇಲು ಪಳ್ಳಿನು ಪೊಸತ್ತು ಮಲ್ತು ಕಟ್ಟುನೇಕು ಸಂಬಂಧ ಮಸ್ತ್ ಅರ್ಜಿಲಿನು ವಿಚಾರಣೆ ನಡಪವನ ಕುಡ್ಲದ 3ನೇ ಹೆಚ್ಚಿಗೆ ಸಿವಿಲ್ ಕೋರ್ಟ್ ಸೆಪ್ಟೆಂಬರ್ 27 ತೀರ್ಪು ಕೊರ್ಪುಂಡು. ಗುರುಪುರ ಮಣ್ಣಿಲ್ ಪಳ್ಳಿನು ಪೊಸತ್ತು ಮಲ್ತು ಕಟ್ಟುನೇಕು ಸಂಬಂಧ ಮಸ್ತ್ ಅರ್ಜಿಲೇನು ವಿಚಾರಣೆ ನಡಪವನ ಕುಡ್ಲದ 3ನೇ ಹೆಚ್ಚಿಗೆ ಸಿವಿಲ್ ಕೋರ್ಟ್ ಸೆಪ್ಟೆಂಬರ್ 27 ತೀರ್ಪು ಕೊರ್ಪುಂಡು. ಈ ಕೇಸಿನ ಮೂಲ ಕೇಸಿನ ಪಿಂದನೆರೆ ವಿಚಾರ ಅಧೀನ ಕೋರ್ಟದ ಅಧಿಕಾರದ ಸುತ್ತು ಬಗೆಟ್ ಕೋರ್ಟು ಆದೇಶ ಪಿದಡ್ಪಾಂಡು. ಈ ಆದೇಶ ಪಿದಡ್ಪಾಯಿ ನೀಡಿದ ಬೊಕ್ಕನೆ ಒರಿನ ಮಾತ ಅರ್ಜಿಲೇನ ವಿಚಾರಣೆ ನಡಪಾಯರೆ ಈ ದುಂಬೆ ಹೈಕೋರ್ಟ್ ಆದೇಶ ಕೊಡ್ದಿತ್ತಂಡು. ಕುಡ್ಲಾ ಅಶೋಕನಗರದ ಶ್ರೀ ಮಾತೆ ಚಂಡಚಂಡೇಶ್ವರಿ ದೇವಸ್ಥಾನಡು ಈ ಸರ್ತಿ ಮಾರ್ನಿಮಿ ಉಚ್ಚೆಯಡು 75ನೇ ವರ್ಷದ ಅಮೃತ ಮಹೋತ್ಸವ ಆದ ಆಚರಣೆ ಮಲ್ಪುಣಂದು ಕ್ಷೇತ್ರದ ಆಡಳಿತ ಮುಕ್ತೇಸರರು ಉದಯ ರಂಜನ್ ಸುದ್ದಿ ಕೊಟ್ಟಡು ತೆರಿಪಾದರು. ಕುಡ್ಲಾ ಅಶೋಕನಗರದ ಶ್ರೀ ಮಾತೆ ಚಂಡಚಂಡೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಉದಯ ರಂಜನ್ ಕುಡ್ಲಡು ಸುದ್ದಿ ಕೊಟ್ಟಡು ಪಾತಿರ್ದು ಕ್ಷೇತ್ರಡು 75ನೇ ವರ್ಷದ ಅಮೃತ ಮಹೋತ್ಸವ ಶರನ್ನವರಾತ್ರಿ ಈ ಸರ್ತಿ ಅಟ್ಟಣೆ ಆತಂಡ. ಸಾರತ್ತ ವರ್ಮನೂತ 47 ತಾಪನೆ ಆಯ್ನ ಕ್ಷೇತ್ರಡು ಶ್ರೀ ಕೃಷ್ಣಾದಿತ್ಯ ಶರ್ಮಾ ಪೌರಾಹಿತ್ಯ ಮಲ್ತೊಂದು ಬೈದಿರು. ಸೆಪ್ಟೆಂಬರ್ 26 ಅಕ್ಟೋಬರ್ 3 ಮುಟ್ಟ ಮಾರ್ನಿಮಿದ ಉಚ್ಚಯ ಗೌಜಿಡು ನಡಪುನೊಂದು ಪಂಡಿರು. 25ನೇಕು ಉರುವಷ್ಟೂರು ಮಹಾಗಣಪತಿ ದೇವಸ್ಥಾನದ್ದು ಪುದೆ ಕಾಣಿಕೆ ಮೆರವಣಿಗೆ ಕ್ಷೇತ್ರಕ್ಕೆ ಬರ್ಪುಂಡು.
26 ರಾತ್ರಿ 8 ಗಂಟೆಗೆ ರಾಜ್ಯದ ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಮಂತ್ರಿ ಬಿ ಸುನೀಲ್ ಕುಮಾರ್ ಅಮೃತ ಮಹೋತ್ಸವ ಉದ್ಘಾಟನೆ ಮಲ್ಪುವೆರು. ಶಾಸಕರು ವೇದವ್ಯಾಸ್ ಕಾಮತ್ ಗುರುಕಾರ್ಮೆ ವಹಿಸುವೆರು. ಆನಿ ರಾತ್ರಿ 9 ಗಂಟೆಗೆ ಶಿವದೂತೆಗುಳಿಗೆ ನಾಟಕ ಅಟ್ಟಣೆ ಆತಂಡು. ಅಕ್ಟೋಬರ್ 3 ಚಂಡಿಕಾ ಹವನ ನುಪ್ಪಪ್ರಸಾದ ಸೇವೆ ದೀವೊಂದುಂಡು. ಸರ್ವೇರ್ಲ ಪಾಲ್ದಿತ್ತನುಡುಂದು ಉದಯ ರಂಜನ್ ಕೇಂದ್ರುಂಡೆರು. ಈಗ ಇದೊಂದು ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿದೆ. ಹೀಗಾಗಿ ನಾವೊಂದು ಅಮೃತ ಮಹೋತ್ಸವ ಸಮಿತಿಯನ್ನ ರಚನೆ ಮಾಡಿ ಈ ಮೂಲಕ ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನೆರವೇರಿಸಲು ನಿರ್ಧರಿಸಿದ್ದೇವೆ. ಈ ಪ್ರಯುಕ್ತ ತಾರೀಕು 25/9/2022 ಆದಿತ್ಯವಾರದಂದು ಸಂಜೆ 4 ಗಂಟೆಗೆ ಸರಿಯಾಗಿ ಉರುವ ಸ್ಟೋರಿನ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಹೊರೆಕಾಣಿಕೆ ಮೆರವಣಿಗೆ ಹೊರಟು ಕೊಟ್ಟಾರ ಮಾರ್ಗವಾಗಿ ಉರುವ ಸ್ಟೋರ್ ಆಗಿ ಲೇಡಿಲ್ ಆಗಿ ಅದೇ ರೀತಿ ಉರುವ ಆಗಿ ಅಶೋಕನಗರ ಜಂಕ್ಷನ್ ಮೂಲಕ ಶ್ರೀ ಕ್ಷೇತ್ರವನ್ನ ತಲುಪಲಿದೆ. ಅದೇ ರೀತಿಯಲ್ಲಿ ಅಮೃತ ಮಹೋತ್ಸವದ ಸಭಾ ಕಾರ್ಯಕ್ರಮವನ್ನ ತಾರೀಕು 26/9/2022 ಸೋಮವಾರದಂದು ಸಂಜೆ 8 ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಅಮೃತ ಮಹೋತ್ಸವದ ಉದ್ಘಾಟನೆಯನ್ನ ಇಂಧನ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶ್ರೀಯುತ ಸುನೀಲ್ ಕುಮಾರ್ ಅವರು ನೆರವೇರಿಸಲಿದ್ದಾರೆ. ಅದೇ ರೀತಿಯಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನ ಈ ಭಾಗದ ಶಾಸಕರಾದ ಶ್ರೀ ಡಿ ವೇದವ್ಯಾಸ್ ಕಾಮತ್ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಾಗಿದೆ. ಅಮೃತ ಮಹೋತ್ಸವ ಸಮಿತಿದ ಪ್ರಧಾನ ಕಾರ್ಯಂತರು ಉದಯ ಕುಂದರ್, ಒತ್ತುಗುರ್ಕಾರ್ಯರು ರಮೇಶ್ ಕಿರೋಡಿಯನ್, ಕೋಶಾಧಿಕಾರಿ ಧೀರಜ್ ಕೋಡಿಕಲ್, ಕ್ಷೇತ್ರಾಡಳಿತದ ಕೋಶಾಧಿಕಾರಿ ನವನೀತ್ ದಂಬೆಲ್ ಸುದ್ದಿ ಕೊಟ್ಟಡಿದ್ದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ 2021 ಸಾಲದ ಮರ್ಯಾದೆ ಪ್ರಶಸ್ತಿ ಕೊರ್ಪುನ ಬೂಕಲಿನ ಇನಾಂ ಪಟ್ಟುನ ಬೊಕ್ಕ ರಾಜ್ಯ ಪುರಸ್ಕಾರ ಲೇಸ್ ಶನಿವಾರ ಕುಡ್ಲದ ಪುರಭವನೋಡು ನಡಪುಂಡು. ಕಾಂಡೆ ಒರ್ಮರೇಕು ಸಾಂಸ್ಕೃತಿಕ ಕಾರ್ಯಕ್ರಮ, 10 ಉದೀಪನ, ಮಧ್ಯಾಹ್ನ 2 ತುಳಿಪು ಬೊಕ್ಕ ವಿಚಾರಕೂಟ, ಬಯ್ಯ 4 ಮರ್ಯಾದೆ ಪ್ರಶಸ್ತಿ ಕೊರ್ಪುನ ಲೇಸ್ ಆಜೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮಲು ಅಟ್ಟಣೆ ಮಲ್ದನಂದು ಅಕಾಡೆಮಿದ ಪ್ರಕಟಣೆ ತೆರಿಪಾದರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.